ದೇವೇಗೌಡರು ಪೇಪರ್ ಓದೋದನ್ನು ನೀವು ನೋಡಬೇಕು. ಅದೊಂಥರ ಸ್ವಗತ ಸಂಭಾಷಣೆ ಇದ್ದಂಗೆ ಇರುತ್ತೆ. ನಾನು ಮುಖ್ಯಮಂತ್ರಿ ಆದರೆ ಕರ್ನಾಟಕಕ್ಕೆ ಉಚಿತ ವಿದ್ಯುತ್ ಅಂತ ಬಂಗಾರಪ್ಪ ಹೆಡ್ಡಿಂಗ್ ಬಂದಿರುತ್ತೆ. ನಾನು ಎಲ್ಲಿಂದ ಕೊಡ್ತಾನೋ ಅಂತ ಗೊತ್ತಾ, ಆ ಪೇಪರ್ಗೆ ಉತ್ತರ ಕೊಡ್ತಾ ಇರ್ತಾರೆ ಅವರು. ಉಗ್ರವಾದಿಗಳ ಆತಂಕ, ಉಗ್ರವಾದಿಗಳ ದಾಳಿ, ಅದರ ಬಗ್ಗೆ ಆತಂಕ. ಯಾಕೆ ಬರ್ತಾರೆ ಇಲ್ಲಿ, ಯಾರು ಬರಲ್ಲ ಇಲ್ಲಿ, ಹಿಂಗೆ ಮಾತಾಡ್ತಾ ಇರ್ತಾರೆ. ಹಾಗೊಂದ್ಸಲ ಅವ್ರು ಪೇಪರ್ ಓದ್ತಾ ಇರುವಾಗ ಪಕ್ಕದ ಮನೆಯಲ್ಲಿ ಸೋನಿಯಾ ಗಾಂಧಿ ಅವರು ಇನ್ನೂ ಕ್ವಾರ್ಟರ್ಸ್ ಖಾಲಿ ಮಾಡಿರಲಿಲ್ಲ. ಅವಾಗ ಪ್ರಿಯಾಂಕಾ ಓಡಿ ಬರ್ತಾಳೆ. ಗೋಡಾ ಅಂಕಲ್, ಗೋಡಾ ಅಂಕಲ್, ಚಿಕ್ಕವಳು. ಗೋಡಾ ಅಂಕಲ್, ಗೋಡಾ ಅಂಕಲ್, ಕುಮಾರಣ್ಣ ಮಾರ್ತಾ ಹೇ, ಮಾರ್ತಾ ಹೇ, ಮಾರ್ತಾ ಹೇ. ಒಳ್ಳೆ ರೇಟ್ ಬಂದ್ರೆ ನನ್ನೂ ಮಾರ್ತಾ ಹೇ, ನಿನ್ನೂ ಮಾರ್ತಾ ಹೇ. ಈಗ ಸ್ವಲ್ಪ ಬದಲಾವಣೆ ಆಗಿ ಕೊಂಡ್ಕೋತಾ ಹೇ, ಎಲ್ಲ ಕೊಂಡ್ಕೋತಾ ಹೇ.